ಮಾತು ಅಣ್ಣನಾಗ್ಲಿ ಅಕ್ಕನಾಗ್ಲಿ ಅಮ್ಮನಾಗ್ಲಿ ಆಂಟಿನಾಗ್ಲಿ ಅಂಕನಾಗ್ಲಿ ಅಜ್ಜನಾಗ್ಲಿ ದೊಡ್ಡವನಾಗ್ಲಿ ಚಿಕ್ಕವನಾಗ್ಲಿ ಮಲ್ಲಾಗ್ಲಿ ಗೆಲ್ಲಾಗ್ಲಿಗೆ ಇಲ್ಲದಾಗ್ಲಿ ಬರೀದಾಗ್ಲಿ ಮಾತ ಬರೀದ ಬಲ ಮೆರವಣಿಗೆ ಸ್ಟಾರ್ಟ್ ಆಗೋಣ ಬಲ. ಪ್ಲೀಸ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ನಡೆಸ್ತಾ ಇದ್ದಾರೆ. ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ಸೀಸನ್ 9 ವಿನ್ನರ್ ಕ್ರಿಕೆಟ್ ಚಿತ್ರದ ಮೂಲಕ ಹಾಡ್ತಾ ಈ ಒಂದು ವೇದಿಕೆ ಮೇಲೆ ನಮ್ಮ ಮುಂದೆ ಇದ್ದಾರೆ. ಸೊ ಬಹಳಷ್ಟು ಪ್ರತಿಭಾನ್ವಿತ ಕಲಾವಿದರು ಇವರು, ನಮಗೆಲ್ಲರಿಗೂ ಗೊತ್ತಿದೆ. ಸೊ ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ತುಳುವ ವೇದಿಕೆಯ ಪರವಾಗಿ ಒಂದು ಗೌರವ ಸಮರ್ಪಣೆ ಆಗ್ತಾ ಇದೆ. ಸೊ ಬಹಳ ಸಂತೋಷ. ಅವರು ಇವತ್ತು ನಮ್ಮ 10 ಬರ್ತಾ ಇದೆ, ಬಹಳ ವಿಶೇಷವಾಗಿ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫೇವರೇಟ್ ಹೀರೋ ಯಾರು ವಿನ್ನರ್ ಆಗ್ಬೋದು ಅಂತ ಅನಿಸ್ತಾ ಇದೆ? ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಅಂತ ಅನಿಸ್ತಾ ಇದೆ? ಒಳ್ಳೆ ಪ್ರಶ್ನೆ ಕೇಳಿದ್ದೀನಿ ನಿಮ್ಗೆ ನಾನು. ಒಳ್ಳೆ ಪ್ರಶ್ನೆ ಅಲ್ಲ, ತುಂಬಾ ಕಷ್ಟದ ಪ್ರಶ್ನೆ ಇಲ್ಲ. ಮೊದಲನೇದಾಗಿ ಬಂದಿರೋಂಥ ಎಲ್ಲರಿಗೂ ಮಾದರಿಗಳು ನಮಸ್ಕಾರ. ನಾನು ಅದಕ್ಕೆ ಉತ್ತರ ಖಂಡಿತ ಕೊಡ್ತೀನಿ. ಬೈದನ ಜನ ಮಾತು ಅಣ್ಣನಾಗ್ಲಿ ಅಕ್ಕನಾಗ್ಲಿ ಅಮ್ಮನಾಗ್ಲಿ ಆಂಟಿನಾಗ್ಲಿ ಅಂಕನಾಗ್ಲಿ ಅಜ್ಜನಾಗ್ಲಿ ದೊಡ್ಡವನಾಗ್ಲಿ ಚಿಕ್ಕವನಾಗ್ಲಿ ಮಲ್ಲಾಗ್ಲಿ ಗೆಲ್ಲಾಗ್ಲಿಗೆ ಇಲ್ಲದಾಗ್ಲಿ ಬರೀದಾಗ್ಲಿ ಮಾತ ಬೈದಾರೆ. ಮಾತರಿಗೆ ನಮಸ್ಕಾರ. ಪರ್ಯಾಯ ಅಂತ ಬಂದ್ಬಿಟ್ಟು ನಂಗೆ ಮಾತ ಇದ್ದು ಮಾತ ವೇದಿಕೆ ಇತ್ತಿಲ್ಲ. ಒಂಜಿ ವೇದಿಕೆ ಆದ ಬರ್ತೀನಿ, ಪ್ರತಿ ವೇದಿಕೆದ ಎದುರುಲ್ಲ 5 ಜನ ಸೇರ್ತಾರೆ ಅಂತ ಬಂದಾಡ ಐದು ಅರ್ಥದ ಅಂತ ಬಂದಾಡ. ಉಡುಪಿದಾಗ್ಲಿ ಕಲೆಗೆ ಅದನ್ನ ಇಂಚಿನ ವೇದಿಕೆಗೆ ಎತ್ತು ಮಲ್ಲ ಮಟ್ಟದ ಪ್ರೋತ್ಸಾಹ ಕೊಡ್ಬಾರ. ಆ ಪ್ರೋತ್ಸಾಹ ಏಪಾಗ್ಲ ಇಂಚಿನ ಪಡೆಗ್ಲ ತುಳು ಸಿನಿಮಾ ಬಂದಾಗಲ ನಿಗ್ಲು ಪ್ರತಿ ಸಿನಿಮಾಲ್ಲ ಫಸ್ಟ್ ವಾರ ಅವು ಎಡ್ಡಪ್ಪಡೆ ಟೇಚ್ ಪಡೆ. ಎಸ್ ರೂಪೇಶ್ ಕಲ್ಮಾಡಿ ಸರ್ಲ ಬೈತಾರೆ 2 ರೂಪೇಶ್ ನಾಗ್ಲಿ ಸ್ಟೇಜ್ ಇಲ್ಲ. ಸೊ ಉಡುಪಿದಾಗ್ಲಿ ನಾನು ಏಪಲ ಥ್ಯಾಂಕ್ಸ್ ಮಾಡ್ಬೇಕು. ಯಾಕಂದ್ರೆ ಒಂಜಿ ಎಂಜಿನ ಅನ್ಬೇರು ಪೂತಾಂಚಿನ ಹೃದಯದಾಗಲಿ ನಿಗ್ಲು ಹೂವಿನಂತ ಹೃದಯದವರು ಉಡುಪಿಯವರು. ಏನಕ್ಕೆ ಅಂತಂದ್ರೆ ಜಡ್ಜ್ ಮಾಡೋದು ಕಡಿಮೆ, ನೀವು ಪ್ರೀತಿ ಮಾಡೋದು ಜಾಸ್ತಿ. ಸೊ ತುಂಬಾ ಖುಷಿ ಆಯ್ತು ನಾನು ಕರೆದಿದ್ದಕ್ಕೆ. ಆ್ಯಂಡ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ತುಂಬಾ ಕಷ್ಟ ಇದೆ ಹೇಳೋದಕ್ಕೆ. ಒಂದ್ ಕಡೆ ಸಂಗೀತ ಅವರು ವಿನ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ, ಒಂದ್ ಕಡೆ ಕಾರ್ತಿಕ್ ಅವರು ವಿನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ, ಒಂದ್ ಕಡೆ ಪ್ರತಾಪ್ ಅವರು ವಿನ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ವಿನ್ ಆಗಿದೆ. ಥ್ಯಾಂಕ್ ಯು. ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಲ್ವಾ? ಯಾರು ವಿನ್ ಆದ್ರು, ಯಾರು ಡಿಸರ್ವಿಂಗ್ ಇದ್ದಾರೆ ಅವ್ರು ವಿನ್ ಆಗಲಿ. ಆದರೆ ನಾನು ವಿನ್ ಆಗೋದಕ್ಕೆ ನಿಮ್ಮ ತುಂಬಾ ಜನರ ಸಹಕಾರ ಇತ್ತು. ನಿಮ್ಮಲ್ಲಿ ತುಂಬಾ ಜನ ನೋಡಿ ಅವರು ಆವಾಗದಿಂದ ವಿಸಿಲ್ ಆಗ್ತಾ ಇದ್ದಾರೆ. ನೀವು ಮೋಸ್ಟ್ಲಿ ವೋಟ್ ಹಾಕಿದ್ದೀರಾ ಅಂತ ಗೊತ್ತಿದೆ ನನಗೆ. ಥ್ಯಾಂಕ್ ಯು. ಆ್ಯಂಡ್ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಮಾಡಿರೋದಕ್ಕೆ ನಾನೇನು ಮಾಡಿಲ್ಲ. ನಾನು ಒಳಗಡೆ ನಾನು ಬಿಹೇವ್ ಮಾಡ್ತಾ ಇದ್ದೆ. ನೀವು ವೋಟ್ ಮಾಡಿ ವಿನ್ ಮಾಡಿಸಿದ್ದೀರಾ ಆ್ಯಂಡ್ ನಿಮಗೆ ನಾನು ಮುಗಿಸ್ತೀನಿ ಬೇಗ ಮುಗಿಪೋಯಾడు దాగిన బండ సుమారు 4 వేదికలు పోయారండు. అండ్ భారీ ఖుషి అండి యశ్వాలని బతిన టైಮ್ ಖುಷಿ ದಾಗ ಬಂಡ ಏನ ಇನಿಷಿಯಲ್ ಸ್ಟೇಜ್ ಅವ್ರು ಭಾರಿ ಸಪೋರ್ಟ್ ಮಾಡ್ತಿದ್ದಾರೆ. ಏನಾರು ವಿನ್ ಆದಾಗಾರೆ ಕಾಲ್ಡ್ ಕಂಗ್ರಾಚುಲೇಷನ್ ಬಂತ ಆ್ಯಂಡ್ ವೇದಿಕೆಲ್ಲ ಕಂಗ್ರಾಚುಲೇಷನ್ ಬಂತ. ಎಡ್ಡೆ ನಾಯಕರನ್ನ ಆಯ್ಕೆ ಮಾಡಿದಾರೆ. ಎಡ್ಡಾವಡೆ ಅಂಜನೆ ಮಾದರಿಗಳ ಪರ್ಬದ ಎಡ್ಡಪ್ಪುಲು ಆ್ಯಂಡ್ ಮಾದರಿಗಳ ದೇವ್ರ ಎಡ್ಡಾಲ್ ಬಡೆ ಆ್ಯಂಡ್ ಇಂಚಿನ ವೇದಿಕೆ ತುಳುನಾಡು ರಕ್ಷಣಾ ವೇದಿಕೆ ನನಾತ್ ತುಳುವರ್ನ ಈ ವೇದಿಕೆಗೆ ಎಡ್ಡಾವಡೆ ಆ್ಯಂಡ್ ಖಂಡಿತವಾದ ತುಳು ಭಾಷೆ ಬಂದ ನಮ್ಮ ಅಪ್ಪ ಭಾಷೆ ಈಗ ಸಪೋರ್ಟ್ ಏಪಲ ಪ್ರತಿ ಒರಿ ತುಳುವೆಲ್ಲ ಅವು ಪನೋಡು ನಿಜ ಉಡಲಿಡ್ದು ಬರ್ಪುನ ಅಂಚಿನ ಭಾಷೆ ಈಗ ಸಪೋರ್ಟ್ ಉಪ್ಪುನೆ ಆ್ಯಂಡ್ ನಾವು ಮಾತ ಪ್ರೋತ್ಸಾಹ ಮಾಡ್ತೀರ ಪ್ರತಿ ವರ್ಷ ಇಂಚಿನ ಎಡ್ಡೆ ಕಾರ್ಯಕ್ರಮ ಆಪ್ಲೆ ಕಾವಡೆ ಆ್ಯಂಡ್ ಎಲ್ಲ ಈಗ ಸೊಲ್ಮೆ. Thank you so much, everyone. Thank you so much. Thank you, sir. Thanks for coming. Thanks a lot for coming. Thank you very much, sir. YouTube channel. ಪೊಯ್ ಸದಿಲೆ ಫ್ರೆಂಡ್ಸ್ ಎಂಕಲಿದ್ದೆ ಎನಿಮಲ್ ಕಿಸ್ ಆಯ್ತು ಒಂದಿಲ್ಲ ಈ ಉಟ್ಪೊಡ್ಸಿದೆ ಈ ಮುಲ್ಪ
ಆರ್ಕೆಸ್ಟ್ರಾ ಗಮ್ಮತ್ತಂಡ ಮಸ್ತ್ ಗಮ್ಮತ್ತಂಡ ಆರ್ಕೆಸ್ಟ್ರಾದಲ್ಲಿ ಮಸ್ತ್ ಗಮ್ಮತ್ ಮಾಡ್ತ ಫ್ರೆಂಡ್ಸ್ ಲ್ಯಾರಿಸ್ ವಾವ್ ಮಸ್ತ್ ಶೋಕ್ ಆತನದ ಲೈಟಿಂಗ್ ಕುಡುಕುಡ ಆರ್ಕೆಸ್ಟ್ರಾ Shooting meet in India. India ni kalige. Bala bala ಮೆರವಣಿಗೆ ಸ್ಟಾರ್ಟ್ ಆಪನ್ bala. ಓಲ ಮೂಲ್ ಬತ್ತನತ ಮೂಲ್ ಬತ್ತನತೆ
ಫ್ರೆಂಡ್ಸ್ ಇದೆ ಮೆರವಣಿಗೆ ಸ್ಟಾರ್ಟ್ ಆಗ್ಬೋದು ಎಂಕಲ್ ಬಲಿ ಮೆರವಣಿಗೆ ಚಿಕ್ಕ ಎಂಕಲ್ ಮೆರವಣಿಗೆ ತೂವರೆಗೂ 1 ಗಂಟೆ ವೆಯ್ಟ್ ಮಾಡ್ತೊಂದಿದ್ದ ಫೈನಲಿ ಮೆರವಣಿಗೆ ಬರ್ತನ್ ಬಲೆ ತೂಕ